6 ತಿಂಗಳ ಕಾಲ ಶಿಯಾ ಇಲ್ಲವೇ ಚಿಯಾ ನೆಟ್ ರಫ್ತು ನಿಷೇಧಿಸಿದ ಬೆನ್ನಿಗೆ ನೈಜೀರಿಯಾದಲ್ಲಿ ಅದರ ಬೆಲೆ 33% ಕುಸಿತ ಕಂಡಿದೆ. ಆಗಸ್ಟ್ 26ರಂದು ನೈಜೀರಿಯಾ ಅಧ್ಯಕ್ಷ ಬೋಲಾ ತಿನುಬು ಅವರು 6 ತಿಂಗಳ ಕಾಲ ಶಿಯಾ ನೆಟ್ ರಫ್ತು ನಿಷೇಧಿಸಿದ್ರು. ಕೃಷಿ ಮಂತ್ರಿ ಅಬುಬಕರ್ ಕ್ಯಾರಿಯವರು ಈ ಬಗೆಗೆ ಹೇಳಿಕೆಯನ್ನ ನೀಡಿದ್ರು. ದೇಶವು ಜಗತ್ತಿನ 40% ಶಿಯಾ ನೆಟ್ ಉತ್ಪಾದಿಸುತ್ತದೆ. ಆದರೆ ರಫ್ತು ಆದಾಯ 1% ಮಾತ್ರ ಇದೆ. ನೈಜೀರಿಯಾದಲ್ಲಿ ಶಿಯಾ ನೆಟ್ ಒಟ್ಟು ಸೇರಿಸಿ ಒಡೆದು ಅಡ ತೆಗೆಯುವವರು ಮಹಿಳೆಯರು. ನೇರ ನಟ್ ರಫ್ತಿನಿಂದ ದೇಶೀಯ ಚಿಯಾ ಬೆಣ್ಣೆ ಉತ್ಪಾದಕರಿಗೆ ನಟ್ ಸಿಗುತ್ತಿಲ್ಲ. ಉದ್ಯೋಗ ಹಾಗೂ ಉದ್ಯಮಾಭಿವೃದ್ಧಿಗೆ ಈ ನಿಷೇಧ ಎಂದು ಹೇಳಿದರು. ಲಾಗೋಸ್ನ ಫೆಸ್ಟಿನ್ಸ್ ರಫ್ತು ಸಂಸ್ಥೆಯ ಕಾರ್ಯ ನಿರ್ವಾಹಕಾಧಿಕಾರಿ ರಿಲ್ಡ್ ವಾನ್ ಬೆಲ್ಲೋ ಪ್ರಕಾರ $521 ಇಲ್ಲವೇ ಸ್ಥಳೀಯ 8 ಲಕ್ಷ ಟನ್ನಿದ್ದ 1 ಟಿನ್ ಚಿಯಾ ನಟ್ ಬೆಲೆ 33% ಕುಸಿತ ಕಂಡಿದೆ. ಇದು ಸ್ಥಳೀಯ ಹಿತಾಸಕ್ತಿಗೆ, ಮಹಿಳಾ ಉದ್ಯೋಗಕ್ಕೆ ವಿರುದ್ಧ ಇರುವವರ ತಂತ್ರ. ಅವರನ್ನ ಬೇಗನೆ ಬಗ್ಗು ಬಡಿಸಲಾಗುವುದು ಎಂದು ಸರ್ಕಾರ ಹೇಳಿದೆ.